ರಸ್ತೆಗೆ ಕನ್ನಡಮಯ ಮಾಡ್ಬೇಕಂತಾರೆ. ಅದು ಹೆಂಗೆ ಮಾಡಬೇಕು ನೀವು ತೀರ್ಮಾನ ಮಾಡಿ, ಅದಕ್ಕೆ ಏನು ಮಾಡಬೇಕು, BBMP ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಏನು ಮಾಡಬೇಕು ಅದನ್ನು ಕೂಡ ನಾವು ಮಾಡಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಇವತ್ತು ಕೃಷ್ಣರಾಜ ಪರಿಷತ್ತಿನ ಮಂದಿರದ ನವೀಕರಣಗೊಂಡಿರುವಂಥ ಈ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಸೇರಿ ಉದ್ಘಾಟಿಸಿದ್ದೇವೆ. ಹೀಗಾಗಿ ಆ ನವೀಕೃತ ಕಟ್ಟಡದಲ್ಲಿ ನವ ವಿಚಾರ, ನವ ಚಿಂತನೆ ಮತ್ತು ಒಂದು ನವ ಭವಿಷ್ಯವನ್ನು ಕನ್ನಡಕ್ಕೆ, ಕನ್ನಡ ಸಾಹಿತ್ಯಕ್ಕೆ ರಚನೆ ಆಗಬೇಕು ಅನ್ನುವಂಥ ಒಂದು ಆಶೆಯನ್ನು ವ್ಯಕ್ತಪಡಿಸಿ, ನಾವು ಗಡಿನಾಡ ಕನ್ನಡವನ್ನು ಕೂಡ ಮರೆತಿಲ್ಲ. ಸೊಲ್ಲಾಪುರದ ಜಯದೇವ್ ತಾಯಿ ಲಿಗಾಡಿಯವರ ಹೆಸರಿನಲ್ಲಿ ಅಲ್ಲಿ ಭವನ, ಗೋವಾದಲ್ಲಿ ಕನ್ನಡಿಗರಿಗೆ ಭವನ ಮತ್ತು ಕೇರಳ ಕಾಸರಗೋಡಿನಲ್ಲಿ ಕನ್ನಡ ಭವನವನ್ನು ಇದೇ ವರ್ಷ ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ. ಗಡಿ ಭಾಗದ ಅಭಿವೃದ್ಧಿಗೂ ಕೂಡ ಹೆಚ್ಚಿನ ಹಣವನ್ನು ನಾನು ಕೊಡ್ತಾ ಇದ್ದೇನೆ. ಹೀಗಾಗಿ ಎಲ್ಲ ಕನ್ನಡಿಗರು, ಎಲ್ಲೇ ಕನ್ನಡಿಗರಿದ್ದರೂ ಕೂಡ ಅದು ನಮ್ಮ ಬಳಗ, ನಮ್ಮ ಪರಿವಾರ, ನಾವೆಲ್ಲರೂ ಒಗ್ಗೂಡಿ ಕನ್ನಡವನ್ನು ಚಿರಂತರವಾಗಿ, ಅದು ಅನನ್ಯವಾಗಿ ಅದರದೇ ಆದಂಥ ಪ್ರಮುಖ ಸ್ಥಾನವನ್ನು ಇಡೀ ವಿಶ್ವದಲ್ಲಿ ಬೆಳೆಸೋಣ. ಅದಕ್ಕೆಲ್ಲರೂ ಕೂಡ ನಾವೆಲ್ಲ ಭದ್ರಾಗಣನಂತ ಮಾತನ್ನು ಹೇಳಿ, ಕನ್ನಡ ಶಾಲೆಗಳು ಇರ್ತವೆ, ಯಾವುದೇ ರೀತಿಯ ಕನ್ನಡ ಶಾಲೆಯನ್ನು ಮುಚ್ಚುವಂಥ ಪ್ರಶ್ನೆ ಇಲ್ಲ.